ಈ ದಿನ ವಿಶೇಷವಾಗಿ ನಮ್ಮ ಸ್ವತಂತ್ರ ಬಂದು 74 ವರ್ಷ ಆಯಿತು. ಮೊದಲನೇದಾಗಿ ಶುಭಾಶಯಗಳೋದಕ್ಕೆ ಸ್ವತಂತ್ರಕ್ಕೆ ನಾವು ಕೇಳ್ಕೊಂಡು ಇಷ್ಟೇ. ಸ್ವತಂತ್ರ ಕೊಟ್ಟ ಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ. ಸ್ವತಂತ್ರ ಬಂದಿದೆ, ಅದು ಪ್ರಯುಕ್ತವಾಗಿ ನನ್ನ ಜನತೆಗೆ ಒಳ್ಳೆಯದಾಗಲಿ. ನಮ್ಮ ಈ ಕ್ಷೇತ್ರದ ಜನಪ್ರಿಯ ಮಂತ್ರಿಗಳಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದಂಥ ಗೋಪಾಲಯ್ಯರವರು ಮಾಡ್ತಂಥ ಕಾರ್ಯವೈಖರಿಗಳನ್ನು ನೋಡ್ತಾ ಇದ್ದೀವಿ. ನೀವೆಲ್ಲ ಜನಕ್ಕೆ ಗೊತ್ತಾಗ್ತಾಯಿದೆ. ಏನು ಇವತ್ತು ಕೊರೋನಾ ಬಂತು, ಅವತ್ತಿಂದ ಇವತ್ತಿನವರೆಗೂ ಎಡೆ ಬಿಡದೆ ಹಾಸನ ಉಸ್ತುವಾರಿ ಮಂತ್ರಿಯಾಗಿ ಈ ಜನತೆಗೆ ಒಳ್ಳೆಯ ಗೌರವ ತರಬೇಕು ಅಂತ ರಾಜ್ಯದಲ್ಲಿ ಹೊರಟಿದ್ದಾರೆ. ಸಾಲಕ್ಕೆ ದಾಸರಿ ವಿಧಾನಸಭಾ ಕ್ಷೇತ್ರಕ್ಕೂ ಅವರು ಇನ್ಚಾರ್ಜ್ ಕೊಟ್ಟಿದ್ದಾರೆ ಕೊರೋನಾ ಬಗ್ಗೆಯಲ್ಲಿ. ನಮ್ಮ ಕಾರ್ಯಕರ್ತರು ಮತ್ತು ಬಂಧುಗಳು ಏನಿದ್ದೀವಿ, ಏನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆಗೆ ಹೋಗಿ ಈ ಕೊರೋನಾ ಚೆಕಪ್ ಏನಿದೆ ಅದನ್ನು ಮಾಡ್ಸೋಕ್ಕೆ ಮಾಡಿದ್ದಾರೆ ಗೋಪಾಲವರು. BJP ಮುಖಂಡರು ಸಂವಿಧಾನದಲ್ಲಿ ನಮ್ಮ ಮಂತ್ರಿಗಳು ಸಾಲಕ್ಕೆ ಈ ಕ್ಯಾಂಪನ್ನು ಎಲ್ಲ ಮನೆ ಏನು ವಾರ್ಡಲ್ಲಿ ಯಾವ ಭಾಗದಲ್ಲಿ ಜನ ಬರ್ತಾರೆ ಆ ಕರೆದು ಮನೆಯಿಂದ ಕರೆದು ಕೊರೋನಾ ಬಗ್ಗೆ ಚೆಕ್ ಮಾಡ್ತಾಯಿದ್ದೀವಿ, ಅರಿವು ಮೂಡಿಸ್ತಾಯಿದ್ದೀವಿ. ಅದು ಮಾಡ್ಸೋಕ್ಕಾರೆ ನಮ್ಮ ಮುಖಂಡರು ಮಂತ್ರಿಗಳು ಎಲ್ಲ ಇವತ್ತು ಮಾಡೋದಕ್ಕೆ ಅವ್ರದ್ದೇ ಸಹಾಯ. ಎಲ್ಲ ನಮ್ಮ BJP ಮುಖಂಡರು ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಅವ್ರ ಆಶೀರ್ವಾದ ಇರೋಗಂಟ ಈ ಕ್ಷೇತ್ರ ಸಮೃದ್ಧಿಯಾಗಿರ್ತದೆ. ಇನ್ನು ಮುಂದಿನ ರೀತಿ ಏನು ಬರ್ತದೆ ಆ ಬೆಳವಣಿಗೆಯನ್ನು ಅವರೇ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಇನ್ನೂ ಸಂತೋಷವಾಗಿ ನಮ್ಮ ನಾಡಿನ ಜನತೆಗೂ ನಮ್ಮ ಕ್ಷೇತ್ರದ ಜನತೆಗೂ ನಮ್ಮ ಹಾಡಿನ ಜನತೆಗೂ ದೇವರು ಒಳ್ಳೇದು ಮಾಡಲಿ. ನನ್ನ ಗೋಪಾಲಯ್ಯವರು ಮಾಡೋ ಕೆಲಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಳವಡಿಸಲಿ, ಇನ್ನೂ ಒಳ್ಳೆಯ ಸ್ಥಾನ ಸಿಗಲಿ ಅಂತ ತಮ್ಮಲ್ಲಿ ಕಳೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಹೆಚ್ಚು ಕಡಿಮೆ ಮಾರ್ಚ್ 31ರಿಂದ ಈ ಕೊರೋನಾ ಸಮಸ್ಯೆ ಶುರುವಾದಾಗಿಂದ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ಪ್ರತಿದಿನ ಕಿಟ್ ಕೊಡೋದು, ಊಟ ಕೊಡೋದು ಇದೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಭಾಗದಲ್ಲಿ ಕೋವಿಡು ಜಾಸ್ತಿ ಆದಮೇಲೆ ನಮ್ಮದೇ ಆದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ತಂಡ ಮಾಡಿದ್ದಾರೆ. ಪ್ರತಿ ಬೂತಿಂದನೂ ವೈಯಕ್ತಿಕವಾಗಿ ಪ್ರತಿ ಮನೆಗೂ ಹೋಗಿ ಬಿಲ್ಡಿಂಗಲ್ಲಿ ಕೆಳಗಡೆ ನಿಂತ್ಕೊಂಡು ಎಲ್ಲರನ್ನ ಕರೆದು ಫೀವರ್ ಚೆಕಪ್ಪು ಮತ್ತು ಪಲ್ಸ್ ಆಕ್ಸಿಮೀಟರ್ ಚೆಕಪ್ ಮಾಡ್ತಾಯಿದ್ದೀವಿ. ಅದು ರಿಪೋರ್ಟ್ ಕೊಡ್ತಾಯಿದ್ದೀವಿ. ಇದು ಇಡೀ ಕರ್ನಾಟಕದಾದ್ಯಂತ ಮೊಟ್ಟ ಮೊದಲವಾಗಿ ನಮ್ಮ ಕ್ಷೇತ್ರದಲ್ಲೇ ಅದು ಸಚಿವರಾದ ಗೋಪಾಲಣ್ಣವ್ರ ನೇತೃತ್ವದಲ್ಲೇ ನಡೀತಿದೆ. ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಒಂದು 3-4 ಬೂತ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇನ್ನೊಂದು ಅರ್ಧ ಬೂತೇನೋ ಪೆಂಡಿಂಗ್ ಇದೆ. ಮತ್ತು ಅವರೇ ಒಂದು ಕಿಟ್ ಮಾಡಿಸಿದ್ದಾರೆ. ಹೋಮ್ ಐಸೋಲೇಷನ್ ಇರ್ತಕ್ಕಂಥವ್ರು, ಮನೇಲಿ ರೂಮ್ ಇರ್ತಕ್ಕಂಥವ್ರು, ಟಾಯ್ಲೆಟ್ ಸಪ್ರೇಟಾಗಿರ್ತಕ್ಕಂಥವ್ರಿಗೆ ಹೋಮ್ ಐಸೋಲೇಷನು ವಾರ್ಡ್ ನಂಬರ್ 75 ಸುಮಾರು 46 ಜನ ಹೋಮ್ ಐಸೋಲೇಷನ್ ಇದ್ದರು. ನಮಗೆ ತಿಳಿದ ಮಟ್ಟಿಗೆ ಓದುವವ್ರದ್ದು ಅಲ್ಲಿ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಮನೆಗೂ ತೊಗೊಂಡೋಗಿ ತಲುಪಿಸುವಂಥ ವ್ಯವಸ್ಥೆ ಹೋಮ್ ಐಸೋಲೇಷನ್ ಕಿಟ್ ಆಗಿದೆ. ಮತ್ತು ರೇಷನ್ ಕಿಟ್ಗಳನ್ನ ಮನೆಗೆ ತೊಗೊಂಡೋಗಿ ಕೊಡ್ತಿದ್ದೀವಿ. ನಮ್ಮ ಟೀಮು ನಮ್ಮಲ್ಲೇ ವಾರ್ ರೂಮ್ ಮಾಡಿದ್ದೀವಿ. ನಮ್ಮ BJP ಪಕ್ಷದಿಂದ ಒಂದು ವಾರ್ ರೂಮ್ ಮಾಡಿದ್ದೀವಿ. BBMPಯಿಂದ ವಾರ್ ರೂಮ್ ಇದೆ. ಇಬ್ಬರ ಇದು ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಲ್ಲಿ ನಮ್ಮ ಕಾರ್ಯಕರ್ತರು ಕೂತ್ಕೊಂಡು ತ್ವರಿತವಾಗಿ ಏನು BU ನಂಬರ್ ಬಂದ ಮೇಲೆ ಆ ಪೇಷೆಂಟ್ಗಳನ್ನ ಆಂಬ್ಯುಲೆನ್ಸಲ್ಲಿ ಕಳಿಸುವಂಥದ್ದೇ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಇದನ್ನೆಲ್ಲ ತ್ವರಿತವಾಗಿ ನಮ್ಮ ಕಾರ್ಯಕರ್ತರು ಅಟೆಂಡ್ ಮಾಡ್ತಾರೆ. ಇದಕ್ಕೆಲ್ಲ ನಮ್ಮ ಸಚಿವರಾದ ಗೋಪಾಲಣ್ಣವರು ಶಕ್ತಿಯಾಗಿ ನಿಂತಿದ್ದಾರೆ ನಮಗೆ.